ಅಡಿಗ ಮೋಟರ್ಸ್ ಲಾಸ್ಟು 6-7 ಇಯರ್ಸಿಂದ ಇಲ್ಲಿ ವೆಹಿಕಲ್ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫ್ಯೂಲ್ ಎಫಿಷಿಯೆಂಟ್ ಪೆಟ್ರೋಲ್ ಪ್ರೈಸ್ ಎಲ್ಲ ಜಾಸ್ತಿ ಇರೋದ್ರಿಂದ EV ಎಲ್ಲರಿಗೂ ಸಿಕ್ಕಲಿ ಅಂತ TVS ಮೋಟರ್ ಕಡೆಯಿಂದ ನಾವು ಈಗ ಅಡಿಗಾದಲ್ಲೂ ನಾವು EVಯನ್ನು ಲಾಂಚ್ ಮಾಡಿದ್ದೀವಿ. ಇಷ್ಟು ಸಮಯ ಪೆಟ್ರೋಲ್ ಗಾಡಿಗಳು ಮಾತ್ರ ನಮ್ಮಲ್ಲಿ ಅವೈಲಬಿಲಿಟಿ ಇತ್ತು. ಇವತ್ತಿನ ನಂತರ ನಮಗೆ ಕಂಪನಿಯಿಂದ ಆಥರೈಸ್ಡ್ ಆಗಿ ಇಲೆಕ್ಟ್ರಿಕ್ ಗಾಡಿಗಳದ್ದು ಕೂಡ ಸರ್ವಿಸ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ, ಸೇಲ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಸೌತ್ ಕೇಂದ್ರದಲ್ಲಿ AD ಡೀಲರ್ಸ್ನಲ್ಲಿ ಹೈಯೆಸ್ಟ್ ಬಿಲ್ಡಿಂಗ್ ನಮ್ಮದು. ನಮ್ಮ ಮೈನ್ ಡೀಲರಿಗೆ ಕೂಡ ಇನ್ನೂ ಕೂಡ ಅದನ್ನು ಲಾಂಚ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಏನೋ ಒಂದು ದೇವರ ದಯೆಯಿಂದ ನಮಗೆ ಕೊಟ್ಟಿದ್ದಾರೆ ಲಾಂಚ್ ಮಾಡಿ ಅಂತ. ಜುಪಿಟರ್ 125 DT ಅಂತೇಳಿ ಎಕ್ಸ್ ಶೋರೂಮ್ ಬಂದುಬಿಟ್ಟಿದ್ದಾರೆ ಜಸ್ಟ್ 96,000 ಅಷ್ಟೇ. ನಿಮಗೆ ಫ್ಯೂಲ್ ಹಾಕೋದು ಫ್ರಂಟ್ ಕಡೆ ನೋಡಿ ಇಲ್ಲಿ ಬರುತ್ತೆ. ಮೇಡಮ್ ಇದು ಬಂದುಬಿಟ್ಟು ಐಕ್ಯೂಬಲ್ಲಿ ಬೇಸ್ ಮಾಡೆಲ್, ಐಕ್ಯೂಬ್ 09 ಅಂತೇಳಿ ಕರಿತೀವಿ. ಟೈಮ್ ಒಮ್ಮೆ ಚಾರ್ಜ್ ಮಾಡಿದ್ರೆ ಕಸ್ಟಮರ್ 75 ಕಿಲೋಮೀಟರ್ ಓಡಿಸ್ಬೋದು ಗಾಡಿಯನ್ನು. ಇನ್ನು ಟಾಪ್ ಮಾಡೆಲ್ ಬಂದುಬಿಟ್ಟು ನಿಮಗೆ 175 ರೇಂಜ್ ಸಿಗುತ್ತೆ. ಪೆಟ್ರೋಲ್ ವೆಹಿಕಲ್ನ ಹಾಗೆ EVಗೆ ಸಪರೇಟ್ ಸ್ಕೀಮ್ ಇದೆ. ಇಮಿಡಿಯೇಟ್ ಲೋನ್ ಸ್ಯಾಂಕ್ಷನಲ್ಲಿ ಕೊಡ್ತೇವೆ. ನಮ್ಮ ಹತ್ರ ಶ್ರೀರಾಮ್ ಇದೆ, TVS ಕ್ರೆಡಿಟ್ ಇದೆ. ಬ್ಯಾಂಕ್ ಲೋನ್ ಮಾಡಿದ್ರೆ ಬ್ಯಾಂಕ್ ಲೋನ್ ಕೂಡ ನಾವು ಮಾಡಿಕೊಡ್ತೇವೆ. ಕ್ರೆಡಿಟ್ ಕಾರ್ಡಲ್ಲಿ ಕೆಲವು ಕ್ಯಾಶ್ ಬ್ಯಾಕ್ ಆಫರ್ಸ್ ಕೂಡ ನಡೀತಾ ಉಂಟು. ಕ್ರೆಡಿಟ್ ಕಾರ್ಡಲ್ಲಿ ಡೆಬಿಟ್ ಕಾರ್ಡ್ EMI ಆ ಆಪ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ನಾವು. ನನಗೆ ಒಂದು ತಿಂಗಳಲ್ಲಿ ಸಾಧಾರಣ ಒಂದು 2,000 ಕಿಲೋಮೀಟರ್ ಓಡಿಸ್ತೀನಿ. ಸೊ ಅಷ್ಟು ಕಿಲೋಮೀಟರ್ ಓಡಿಸುವಾಗ ನನಗೆ ಒಳ್ಳೆ ಒಂದು ವೆಚ್ಚ ಬೀಳುತ್ತೆ. 180 ಕಿಲೋಮೀಟ್ರಿಗೆ ಸಾಧಾರಣ ನನಗೆ 10 ರೂಪಾಯಿ 20 ರೂಪಾಯಿ ಬೀಳುತ್ತೆ ಅಂತ ಹೇಳ್ತಾರೆ. ಸೊ ಅದು ನನಗೆ ವರ್ತ್ ಅಂತ ಕಾಣುತ್ತೆ. ಒಂದು ಪೆಟ್ರೋಲಿಗೆ ಹಾಕುವಂಥ ದುಡ್ಡನ್ನು ನನಗೆ ಇದಕ್ಕೆ ಹಾಕಿದಾದರೆ ನಾನು ಗಾಡಿಯನ್ನು ಸ್ವಂತ ಮಾಡಿಕೊಳ್ಳೋಕ್ಕಾಗುತ್ತೆ. ಮೇಡಮ್ 9 o'clock ಈವ್ನಿಂಗ್ 6:30 ತನಕ ಓಪನ್ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಟಾರ್ ವಾಹನಗಳ ವಿಚಾರದಲ್ಲಿ ನಂಬಿಕೆ, ಬೆಸ್ಟ್ ಡ್ರೈವ್, ಬೆಸ್ಟ್ ಸರ್ವಿಸ್ನ ವೆಹಿಕಲ್ ಅಂತ ಹೇಳಿದ್ರೆ ಅದು TVS ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಇದೇ ಕಾರಣಕ್ಕಾಗಿ TVS ಭಾರತದ 2ನೇ ಅತಿ ದೊಡ್ಡ ಮೋಟಾರ್ ವಾಹನ ತಯಾರಿಕಾ ಸಂಸ್ಥೆ ಅನ್ನುವಂಥ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿರುವಂಥದ್ದು. TVS ಮೋಟಾರ್ಸ್ನ ಅಧಿಕೃತ ಡೀಲರ್ ಆಗಿರುವಂತಹ ಕಡಬಾದ ಅಡಿಗ ಮೋಟಾರ್ಸ್ನಲ್ಲಿ ಇವತ್ತು 2 ಹೊಸದಾಗಿರುವಂತಹ ಮೋಟಾರ್ಗಳು ಲಾಂಚ್ ಆಗಿರುವಂಥದ್ದು. ಪರಿಸರ ಸ್ನೇಹಿಯಾಗಿರುವಂತಹ ಐಕ್ಯೂಬ್ EV ಹಾಗೇನೆ TVS ಜುಪಿಟರ್ 125 TD ಅನ್ನುವಂಥ 2 ಮೋಟಾರ್ ವಾಹನಗಳು ಇವತ್ತು ಅಡಿಗ ಮೋಟಾರ್ಸ್ನಲ್ಲಿ ಲಾಂಚ್ ಆಗಿದೆ. ಹಾಗಾದ್ರೆ ಈ 2 ಮೋಟಾರ್ ವೆಹಿಕಲ್ ಕೂಡ ಯಾವ ರೀತಿಯಾಗಿದೆ, ಫೀಚರ್ಸ್ ವೈಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಬೇಕು. ಅದರ ಜೊತೆಗೇನೆ ಈಗ ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ಯಾವೆಲ್ಲ ಆಫರ್ಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಜಾಗತಿಕ ಮಟ್ಟದಲ್ಲಿ ಇತ್ತೀಚೆಗೆ ಮೋಟಾರ್ ಪ್ರಿಯರನ್ನ ಹೆಚ್ಚು ಉತ್ಸಾಹವನ್ನಾಗಿ ಮಾಡ್ತಾ ಇರುವಂತದ್ದು, ಅದರ ಜೊತೆಗೆ ಕ್ರೇಜ್ ಅನ್ನ ಹುಟ್ಟು ಹಾಕ್ತಾ ಇರೋದು ಅಂತ ಹೇಳಿದ್ರೆ EV ಮೋಟಾರ್ಗಳು. ಈಗ ನಿಮ್ಮ ಕಡಬಾದ ಅಡಿಗ ಮೋಟಾರ್ಸ್ ನಲ್ಲಿ ಐಕ್ಯೂಬ್ EV ಮೋಟಾರ್ ಕೂಡ ಲಾಂಚ್ ಆಗಿರುವಂತದ್ದು. ಈ ವೆಹಿಕಲ್ ನ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಕಡಬ ಅಡಿಗ ಮೋಟಾರ್ಸ್ ನ ಸೇಲ್ಸ್ ಮ್ಯಾನೇಜರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಗೆ ಇದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಫೀಚರ್ಸ್ ಹೇಗಿದೆ ಅನ್ನುವಂಥದ್ದು, ಜನ ಫುಲ್ ಚಾರ್ಜ್ ಮಾಡಿದ್ರೆ ಎಲ್ಲಿ ಎಷ್ಟು ಕಿಲೋಮೀಟರ್ ತನಕ ಹೋಗ್ಬೋದು, ಅದರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ. ಮೇಡಮ್ ಇದು ಬಂದುಬಿಟ್ಟು ಐಕ್ಯೂಬಲ್ಲಿ ಬೇಸ್ ಮಾಡೆಲ್. ಇದರಲ್ಲಿ ಐಕ್ಯೂಬ್ 09 ಅಂತೇಳಿ ಕರಿತೀವಿ. ಇದರಲ್ಲಿ ಏನಂದರೆ ಮೈನ್ ಆಗಿ ಇದರ ಐಕ್ಯೂಬಲ್ಲಿ ಬೇಸ್ ಮಾಡೆಲ್. ಇದರಲ್ಲಿ ನಿಮಗೆ ರೇಂಜ್ ಬಂದುಬಿಟ್ಟು 75 ಕಿಲೋಮೀಟರ್ ಸಿಗುತ್ತೆ. ಅಂದರೆ ಎಟ್ ಎ ಟೈಮ್ ಒಮ್ಮೆ ಚಾರ್ಜ್ ಮಾಡಿದರೆ ಕಸ್ಟಮರ್ 75 ಕಿಲೋಮೀಟರ್ ಓಡಿಸ್ಬೋದು ಗಾಡಿಯನ್ನು. ಇದರಲ್ಲಿ 09 ಏನಂದರೆ ನಿಮಗೆ ಸಿಂಗಲ್ ಬ್ಯಾಟ್ರಿ ಬರೋದು, 2.2 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. ಇದರಲ್ಲಿ ಐಕ್ಯೂಬಲ್ಲಿ 2.2 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ ಇದರ ಬೇಸ್ ಮಾಡೆಲ್ ಆದರೆ. ಇನ್ನು ನೆಕ್ಸ್ಟ್ ಹೋಗ್ತಾಗಿ 5.3 ಇನ್ನು 3.5 ಆ ಥರ ಬರುತ್ತೆ. ಟಾಪ್ ಎಂಡ್ ಬಂದುಬಿಟ್ಟು ನಿಮಗೆ 5.3 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಈ ಗಾಡಿಗೆ ನಾನು ಹೇಳೋದು ಏನಂದರೆ, ಇದರಲ್ಲಿ ಇಕೋ ಅಂತ ಹೇಳಿ ಹೋದರೆ ಮ್ಯಾಕ್ಸಿಮಮ್
ಪರ್ ಅವರ್ ಇದು ಎರಡು ಮಾಡೆಲ್ ಬರ್ತಾ ಇದ್ರಲ್ಲಿ, ಇಕೋ ಮತ್ತು ಪವರ್ ಅಂತೇಳಿ. ಪವರಲ್ಲಿ ಹೋದರೆ ರೇಂಜ್ ಸ್ವಲ್ಪ ಡೌನ್ ಆಗುತ್ತೆ, ಇಕೋದಲ್ಲಿ ಹೋದರೆ ಜಾಸ್ತಿ ಸಿಗುತ್ತೆ. ಸೊ 75 ನಿಮಗೆ ಸಿಗಬೇಕಂದ್ರೆ ನೀವು ಇಕೋದಲ್ಲಿ ಹೋಗಬೇಕು. ಆ ಥರ ಗಾಡಿಯಲ್ಲಿ ಡೀಟೇಲ್ಸ್ ಬಂದುಬಿಟ್ಟು ಏನಂದರೆ, ಇಲ್ಲಿ ನೋಡಿ ಇದರಲ್ಲಿ ನಿಮಗೆ TVS ಕನೆಕ್ಟ್ ಅಂತೇಳಿ ಒಂದು ಪ್ಲೇಸ್ಟೋರಲ್ಲಿ ಆ್ಯಪು ಸಿಗುತ್ತೆ. ಆ್ಯಪಲ್ಲಿ ನೀವು ಪ್ಲೇಸ್ಟೋರಲ್ಲಿ TVS ಕನೆಕ್ಟ್ ಡೌನ್ಲೋಡ್ ಮಾಡಿದರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಬೋದು. ಕನೆಕ್ಟ್ ಮಾಡಿದರೆ ಇದರಲ್ಲಿ ನಿಮಗೆ ಕಾಲ್ ಬರುವಾಗ, ಮೆಸೇಜ್ ಬರುವಾಗ ನಿಮಗೆ ಡಿಸ್ಪ್ಲೇ ಆಗ್ತದೆ. ಇದರಲ್ಲಿ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಹಾಗೆ. ಮತ್ತು ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಈಗ ನಾವು ರೂಟ್ ಮ್ಯಾಪ್ ಆಗಿ ಹೋಗೋದಾದರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ತೋರಿಸ್ತದೆ ಇದರಲ್ಲಿ, ಆ ಥರ. ಮತ್ತು ಇದರಲ್ಲಿ ನಿಮಗೆ ಪಾರ್ಕಿಂಗ್ ಇದು ಬಿಟ್ಟು ಡಬಲ್ ಹಜಾರ್ಡ್ ಇಂಡಿಕೇಟರ್ ಬರುತ್ತೆ, 4 ಇಂಡಿಕೇಟರ್ ಹಜಾರ್ಡ್ ಆಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಫಾರ್ವರ್ಡ್ನ ವೆಹಿಕಲ್ ಮೂವಿಂಗ್ ಮಾಡಲಿಕ್ಕೆ ನಮಗೆ ಗಾಡಿ ದೂಡಬೇಕಂತಿಲ್ಲ, ಫಾರ್ವರ್ಡ್ ಆಗಿ ಎಕ್ಸಲೇಟ್ ಕೊಟ್ಟರೆ ಮುಂದೆ ಹೋಗುತ್ತೆ. ನೆಕ್ಸ್ಟ್ ರಿವರ್ಸ್ ಆಪ್ಷನ್ ಕೂಡ ಇದೆ ನೋಡಿ, ಹಿಂದೆ ಎಕ್ಸಲೇಟ್ ಕೊಟ್ಟರೆ ಬ್ಯಾಕ್ ಗಾಡಿ ರಿವರ್ಸ್ ಹೋಗುತ್ತೆ, ಆ ಥರ. ಇದರಲ್ಲಿ ಮತ್ತೊಂದು ಏನಂದರೆ ನಿಮಗೆ ಡೇ ರನ್ನಿಂಗ್ ಲೈಟ್ ಆಪ್ಷನ್ ಇರುತ್ತೆ. ಕೀ ಆನ್ ಮಾಡಿದ ಕೂಡಲೇ ಡೇ ರನ್ನಿಂಗ್ ಲೈಟ್ ಆನಲ್ಲಿ ಇರುತ್ತೆ, ಆ ಥರ. ಮತ್ತು ಟೈರ್ ಬಂದುಬಿಟ್ಟು 12 ಇಂಚಸ್ ಟೈರ್, ಫ್ರಂಟ್ ನಿಮಗೆ ಡಿಸ್ಕ್ ಬರ್ತದೆ, ಮೆಟಲ್ ಡಿಸ್ಕ್ ಬರ್ತದೆ ಹಾಗೆ. ಇದು ನಿಮಗೆ ಈ ರೇಂಜಲ್ಲಿ. ಇನ್ನು ನೆಕ್ಸ್ಟ್ ಹೋದಾಗೆ ನೆಕ್ಸ್ಟ್ 105 ಮೈಲೇಜ್, ಅದು 105 ಮೈಲೇಜ್, ಇದು 75 ಮೈಲೇಜ್ ಅಲ್ವಾ, ಇನ್ನು 105. ಇನ್ನು ಟಾಪ್ ಮಾಡೆಲ್ ಬಂದುಬಿಟ್ಟು ನಿಮಗೆ 175 ರೇಂಜ್ ಸಿಗುತ್ತೆ. ಅದರ ಕಾಸ್ಟ್ ಎಕ್ಸ್-ಶೋರೂಮ್ ಬಂದುಬಿಟ್ಟು 1,58,000 ಆಗುತ್ತೆ ಎಕ್ಸ್-ಶೋರೂಮ್ ಬಂದುಬಿಟ್ಟು. ಇದರದ್ದು ಎಕ್ಸ್-ಶೋರೂಮ್ ನಿಮಗೆ 1,05,000 ಅಷ್ಟು ಬರುತ್ತೆ. ಓಕೆ, ಡಿಕ್ಕಿ ಸ್ಪೇಸ್ ಎಷ್ಟಿದೆ? ಇದರಲ್ಲಿ ನಿಮಗೆ ನೋಡಿ ಇಷ್ಟು ಸ್ಪೇಸ್ ಬರುತ್ತೆ ನಿಮಗೆ ಇದರಲ್ಲಿ. ಮತ್ತು ಇದರಲ್ಲಿ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಬೋದು. ವೆಹಿಕಲ್ ಚಾರ್ಜ್ ಮೇಡಮ್ ಇಲ್ಲಿ ಮಾಡ್ಬೋದು, ಈ ಥರ ಇಲ್ಲಿ ಮಾಡಬೇಕು. ಗಾಡಿ ಚಾರ್ಜ್ ಮಾಡೋದಂದರೆ ಇಲ್ಲಿ ಮಾಡ್ಬೋದು. ಇಲ್ಲಿ ನಿಮಗೆ ಲಾರ್ಜ್ ಸ್ಪೇಸ್ ಇದೆ, ನಿಮಗೆ ಲಗೇಜಸ್ ಎಲ್ಲ ಇಟ್ಬೋದ್ರೆ. ಇಲ್ಲಿ ಹುಕ್ ಬರುತ್ತೆ ನೋಡಿ, ಇಲ್ಲೊಂದು ಹುಕ್ ಬರುತ್ತೆ, ಇಲ್ಲೊಂದು ಹುಕ್, 2 ಹುಕ್ ಬರುತ್ತೆ ನಿಮಗೆ, ಆ ಥರ. ಆಪ್ಷನ್ ನಿಮಗೆ ಬೇಸ್ ಮಾಡಲ್ ಮೇಡಮ್ 3 ಕಲರ್ ಬರುತ್ತೆ ನಿಮಗೆ. ಒಂದು ಗ್ರೇ ಕಲರ್ ಬರುತ್ತೆ, ಇನ್ನೊಂದು ರೆಡ್ ಬರುತ್ತೆ, ಇನ್ನೊಂದು ವೈಟ್ ಬರುತ್ತೆ ಬೇಸ್ ಮಾಡಲ್ ಆದರೆ. ಇನ್ನು ಮಾಡೆಲ್ ಮಾಡೆಲ್ ಅದಾದರೆ ನಿಮಗೆ ಬ್ರೌನ್ ಬರುತ್ತೆ, ಮತ್ತು ಮಿಂಟ್ ಬ್ಲೂ ಅಂತ ಬರುತ್ತೆ, ಇನ್ನೊಂದು ಸ್ಟಾರ್ಲೈಟ್ ಗ್ರೇ ಅಂತ ಬರುತ್ತೆ, ಅದು 3 ಬರುತ್ತೆ. ಟಾಪ್ ಎಂಡಲ್ಲಿ ನಿಮಗೆ ಬ್ರೌನ್, ಗ್ರೇ, ಬ್ಲೂ, ಇಷ್ಟು 3 ಕಲರ್ ಬರುತ್ತೆ ಮೇಡಮ್. ಹಾಗೆ ಇದಕ್ಕೆ EMI ಫೆಸಿಲಿಟಿ? EMI ಫೆಸಿಲಿಟಿ ಇದೆ ಕಸ್ಟಮರ್ಗೆ. ನಾವು ಈಗ EV ಸೆಗ್ಮೆಂಟಿಗೆ ನಿಮಗೆ ಮಿನಿಮಮ್ ಇಂಟ್ರೆಸ್ಟ್ ಸ್ಕೀಮ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ವೆಹಿಕಲ್ನ ಹಾಗೆ EVಗೆ ಸಪರೇಟ್ ಸ್ಕೀಮ್ ಇದೆ. ನಿಮಗೆ ಕಸ್ಟಮರ್ ಡೌನ್ ಪೇಮೆಂಟ್ ಎಲ್ಲ ಮಿನಿಮಮ್ ಹಾಕೋದಾದರೆ ಇಮಿಡಿಯೇಟ್ ಲೋನ್ ಸ್ಯಾಂಕ್ಷನ್ ಎಲ್ಲ ಕೊಡ್ತೇವೆ. ನಮ್ಮ ಹತ್ರ ಶ್ರೀರಾಮ್ ಇದೆ, TVS ಕ್ರೆಡಿಟ್ ಇದೆ, ಮತ್ತು ಇಲ್ಲಿ ಬ್ಯಾಂಕ್ ಲೋನ್ ಮಾಡಿದ್ರೆ ಬ್ಯಾಂಕ್ ಲೋನ್ ಕೂಡ ನಾವು ಮಾಡಿಕೊಡ್ತೇವೆ. ಮಿನಿಮಮ್ ಒಂದೇ ದಿವಸದಲ್ಲಿ ಕಸ್ಟಮರ್ ಬುಕ್ಕಿಂಗ್ ಮಾಡಿದರೆ ವಿದಿನ್ 5 ಡೇಸಲ್ಲಿ ಗಾಡಿ ಕೂಡ ಕೊಡ್ತೇವೆ ನಾವು, ಆ ಥರ. ವೀಕ್ಷಕರೇ, ಹಾಗೇನೆ ಇವತ್ತು ಅಡಿಗಾ ಮೋಟಾರ್ಸ್ನಲ್ಲಿ TVS ಜುಪಿಟರ್ 125 DT ಈ ಒಂದು ಮೋಟಾರ್ ಕೂಡ ಲಾಂಚ್ ಆಗಿರುವಂಥದ್ದು. ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ತೇವೆ ಸರ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದು ಮೇಡಮ್, ಇದರಲ್ಲಿ ಏನಂದ್ರೆ ಇದು ಹೊಸದಾಗಿ ಲಾಂಚ್ ಆಗಿರೋದು ಇದರಲ್ಲಿ ಜುಪಿಟರ್ 125 DT ಅಂತೇಳಿ. ಇದರಲ್ಲಿ ಗಾಡಿಯಲ್ಲಿ ನಿಮಗೆ ಏನಂದರೆ, ನಿಮಗೆ ಎಕ್ಸ್-ಶೋರೂಮ್ ಬಂದುಬಿಟ್ಟಿದೆ ಜಸ್ಟ್ 96,000 ಅಷ್ಟೇ, ಗೊತ್ತಾಯ್ತಾ. ಇದರಲ್ಲಿ ಕಲರ್ ಬಂದುಬಿಟ್ಟು ನಿಮಗೆ 2 ಕಲರ್ ಬರುತ್ತೆ, ಡ್ಯೂಯಲ್ ಕಲರ್, ಇದು ಸಿಂಗಲ್ ಕಲರ್ ಬರಲ್ಲ. ಅಂದರೆ ಇಲ್ಲಿ ಇದು ಫ್ರಂಟ್ ವೈಟ್ ಬಂದರೆ ಇಲ್ಲಿ ಬ್ಲೂ ಕಲರ್, ಆ ಥರ ಬರುತ್ತೆ. ಅಂದರೆ 2 ಕಲರ್ ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಬ್ರೌನ್ ಕಲರ್, ಟೋಟಲ್ 2 ಕಲರ್ ಬರುತ್ತೆ. ಇದರಲ್ಲಿ ನಿಮಗೆ ಸ್ಪೆಷಲ್ ಫೀಚರ್ಸ್ ಏನಂದರೆ ಮೇಡಮ್, ಇದರಲ್ಲಿ ನಿಮಗೆ ಫುಲ್ ಡಿಸ್ಪ್ಲೇ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರ್ತದೆ. ಇದರಲ್ಲಿ ಸೇಮ್ ನಿಮ್ಗೆ ಏನಂದರೆ ಬ್ಲೂಟೂತ್ ಕನೆಕ್ಷನ್, ಕಾಲರ್ ID, ನ್ಯಾವಿಗೇಷನ್ ಸೇಮ್ ಸಿಸ್ಟಮ್ ಇದರಲ್ಲಿ ಕೂಡ ಇರುತ್ತೆ. ಇದರಲ್ಲಿ ಎಡಿಷನಲ್ ಏನಾಗಿ ಅಂದರೆ ಇದರಲ್ಲಿ ನಿಮಗೆ ಡಿಸ್ಟೆನ್ಸ್ ಟು ಎಂಟಿ ಇದ್ದ ಪೆಟ್ರೋಲಲ್ಲಿ ಎಷ್ಟು ಕಿಲೋಮೀಟರ್ ಓಡ್ಬೋದು ಅದೆಲ್ಲ ಇದರಲ್ಲಿ ಇದೆ. ಇದರಲ್ಲಿ ಬಂದುಬಿಟ್ಟು ಹಜಾರ್ಡ್ ಇಂಡಿಕೇಟರ್ ಬರುತ್ತೆ ನೋಡಿ, ಹಜಾರ್ಡ್ ಇಂಡಿಕೇಟರ್ ಇಲ್ಲೇ ಬರುತ್ತೆ. ಮತ್ತು ಇದು ಇಂಟೆಲಿಜೆಂಟ್ ಸಿಸ್ಟಮ್, ಅಂದರೆ ಇದರಲ್ಲಿ ಏನಂದರೆ ಕಸ್ಟಮರ್ಗೆ ಪೆಟ್ರೋಲ್ ಸೇವ್ ಆಗುತ್ತೆ. ಇದು ಆಟೋಮೆಟಿಕ್, ನೀವು ಗಾಡಿ ಸ್ಟಾರ್ಟಲ್ಲಿರುವಾಗ ನಿಲ್ಲಿಸಿದರೆ 2 ಮಿನಿಟ್ಸ್ ಕಲಿಯುವಾಗ ಆಟೋಮೆಟಿಕ್ ಗಾಡಿ ಬಂದು ಬೀಳುತ್ತೆ. ವಾಪಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಖಾಲಿ ಬ್ರೇಕ್ ಹಿಡಿದು ಎಕ್ಸಲೇಟ್ ಕೊಟ್ಟರೆ ಆಯಿತು, ಗಾಡಿ ಆಟೋ ಸ್ಟಾರ್ಟ್ ಆಗುತ್ತೆ, ಸೆಲ್ಫ್ ಹೊಡಿಬೇಕಂತೇನೆ ಇಲ್ಲ. ಇನ್ನೊಂದು ಏನಂದರೆ ಇದರಲ್ಲಿ ನಿಮಗೆ ಫ್ಯೂಲ್ ಹಾಕೋದು ಫ್ರಂಟ್ ಕಡೆ ನೋಡಿ, ಇಲ್ಲಿ ಬರುತ್ತೆ ಫ್ಯೂಲ್ ಹಾಕೋದು ಫ್ರಂಟ್ ಕಡೆ. ಆಲ್ ಇನ್ ಒನ್ ಲಾಕ್, ಆಲ್ ಇನ್ ಒನ್ ಅಂದರೆ ಒಂದೇ ಲಾಕಲ್ಲಿ 2 ಕೂಡ ಓಪನ್ ಆಗ್ತದೆ. ಅಂದರೆ ಸೀಟ್ ಓಪನ್ ಆಗುತ್ತೆ, ನೋಡಿ ಸೀಟ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 33 ಲೀಟರ್ ಸ್ಪೇಸ್ ಬರುತ್ತೆ ಮೇಡಮ್, 33 ಲೀಟರ್ ಸ್ಪೇಸ್ ಬರುತ್ತೆ. ಇಲ್ಲಿ ನಿಮಗೆ 2 ಲೀಟರ್ ಗ್ಲೋ ಬಾಕ್ಸ್, 2 ಲೀಟರ್ ಗ್ಲೋ ಬಾಕ್ಸ್ ಬರುತ್ತೆ. ಇದು ಮೊಬೈಲ್ ಚಾರ್ಜಿಂಗ್ ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ನೀರಿನ ಬಾಟ್ಲಿ, ಆ ಥರ ಪವರ್ ಬ್ಯಾಂಕ್, ಮೊಬೈಲ್ ಎಲ್ಲ ಇಟ್ಕೊಳ್ಬೇಕು. ಇಲ್ಲಿ ಕೂಡ ಹಾಗೆ ನಿಮಗೆ ಲಾರ್ಜ್ ಲೆಗ್ ಸ್ಪೇಸ್ ಇದೆ. ಮತ್ತೊಂದು ಏನಂದರೆ ನಿಮಗೆ ಫ್ರಂಟ್ ಇಲ್ಲಿ LED ಲೈಟ್ ಬರುತ್ತೆ, ಡೇ ರನ್ನಿಂಗ್ ಲೈಟ್ ಇದ್ದಲ್ಲಿ. ಮ್ಯಾಗ್ ವೀಲ್ ಬಂದುಬಿಟ್ಟು ನಿಮಗೆ 12 ಇಂಚಸ್ ಟೈರ್ ಬರುತ್ತೆ, ಡೈಮಂಡ್ ಕಟ್ ವೀಲ್ ಮ್ಯಾಗ್ ವೀಲ್ ಬರುತ್ತೆ. ನಮ್ಮ ಹತ್ರ ಲೋನ್ ಆಪ್ಷನ್ ಅದೇ ಶ್ರೀರಾಮ್ ಫಿನಾನ್ಸ್ ಇದೆ, TVS ಕ್ರೆಡಿಟ್ ಇದೆ, ಮತ್ತು ಔಟ್ಸೈಡ್ ಬ್ಯಾಂಕಿಂಗ್ ಫಿನಾನ್ಸ್ ಬೇಕಾದ್ರೆ ನಾವು ಮಾಡಿಕೊಡ್ತೇವೆ. ಆ ಥರ. ಅಡಿಗಾ ಮೋಟಾರ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಮೇಡಮ್ 9 o'clock ಇಂದ ಈವ್ನಿಂಗ್ 6:30 ತನಕ ಓಪನ್ ಇರುತ್ತದೆ. ಥ್ಯಾಂಕ್ ಯು ಸರ್.
ಅಡಿಗ ಮೋಟಾರ್ಸ್ ನ ಮಾಲಕರಾಗಿರುವಂತ ಶಿವರಾಜ್ ಅಡಿಗ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಅಡಿಗ ಮೋಟಾರ್ಸ್ ಅಂತ ಹೇಳಿದ್ರೆ ಜನಸ್ನೇಹಿಯಾಗಿರುವಂತದ್ದು ಅಂತ ಪಕ್ಕ ಆಗಿದೆ ಜನರಿಗೆ. ಹಾಗಾಗಿ ಇಲ್ಲಿಂದ ವೆಹಿಕಲ್ ನ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಜನರಿಗೂ ಒಂಥರ ಖುಷಿ, ಯಾಕೆಂತ ಹೇಳಿದ್ರೆ ಸರ್ವಿಸ್ ಅಂತೂ ಸಖತ್ತಾಗಿ ಕೊಡ್ತಾರೆ ಅನ್ನುವಂಥದ್ದು ಇದೆ ಸರ್. ಹಾಗಾಗಿ ಇವಾಗ ಹೊಸದಾಗಿ 2 ವೆಹಿಕಲ್ ಗಳನ್ನ ಲಾಂಚ್ ಮಾಡಿದ್ದೀರಾ, ಏನ್ ಹೇಳ್ತೀರಾ ಅಂತ ಸರ್? ಅದೇ ನಾವು ಕಳೆದ 9 ವರ್ಷಗಳಿಂದ ಇಲ್ಲಿ ಕಡಬದಲ್ಲಿ ಕಾರ್ಯಾಚರಿಸ್ತಾ ಇದ್ದೇವೆ. ಇಷ್ಟು ಸಮಯ ಪೆಟ್ರೋಲ್ ಗಾಡಿಗಳು ಮಾತ್ರ ನಮ್ಮಲ್ಲಿ ಅವೈಲಬಿಲಿಟಿ ಇತ್ತು, ಇವನ್ ಸೇಲ್ ಮತ್ತು ಸರ್ವಿಸಲ್ಲಿ. ಈಗ ಇವತ್ತಿನ ನಂತರ ನಮಗೆ ಕಂಪನಿಯಿಂದ ಆಥರೈಸ್ಡ್ ಆಗಿ ಇಲೆಕ್ಟ್ರಿಕ್ ಗಾಡಿಗಳದ್ದು ಕೂಡ ಸರ್ವಿಸ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ, ಸೇಲ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದರಿಂದಾಗಿ ಜನಗಳಿಗೆ, ಕಡಬದ ಜನತೆಗೆ ಮುಖ್ಯವಾಗಿ ಒಂದು ಎಡಿಷನಲ್ ಬೆನಿಫಿಟ್ ಆಗಿ ಇಲೆಕ್ಟ್ರಿಕ್ ಗಾಡಿ ಚಾಯ್ಸ್ ಕೂಡ ನಮ್ಮಲ್ಲಿ ಸಿಗ್ತದೆ ಇವತ್ತಿನಿಂದ. ಓಕೆ ಸರ್, ಎಷ್ಟು ಬುಕ್ ಆಗಿದೆ ಅಂತ ಇವಾಗ ಸದ್ಯಕ್ಕೆ? ಈಗ ಬುಕ್ಕಿಂಗ್ ಜುಪಿಟರ್ 125 ಬಂದು 8ರಿಂದ 10 ಗಾಡಿಯನ್ನು ಬುಕ್ಕಿಂಗ್ ಇದೆ. ಇಲೆಕ್ಟ್ರಿಕ್ ಗಾಡಿ ಒಂದು 6-7 ಗಾಡಿ ಬುಕ್ಕಿಂಗ್ ಇದೆ. ಬಟ್ ಇಲೆಕ್ಟ್ರಿಕ್ ಗಾಡಿಯಲ್ಲಿ ಏನಂದರೆ ಈಗ ಸದ್ಯದ ಈ ತಿಂಗಳಲ್ಲಿ ಇಮಿಡಿಯೇಟ್ ಆಗಿ ಡೆಲಿವರಿ ಸಿಗ್ತಾ ಇಲ್ಲ, ಒಂದು 10 ದಿನ 12 ದಿನದ ವೆಯ್ಟಿಂಗ್ ಉಂಟು ಈ ತಿಂಗಳು ಮಾತ್ರ. ಅದೇ ಆದಷ್ಟು ಬೇಗ ನಾವು ತರಿಸ್ತೇವೆ, ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನೆಕ್ಸ್ಟ್ ಮಂತಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ, ಕ್ಲಿಯರ್ ಆಗಿ ಗಾಡಿ ಸಿಗ್ತಾ ಇರ್ತದೆ, ಆನ್ ಸ್ಪಾಟ್ ಕೊಡ್ತೀವಿ ನಾವು. ಓಕೆ ಸರ್, ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ಗ್ರಾಹಕರಿಗೆ ಏನಾದರೂ ಆಫರ್ಸ್ ಏನಾದರೂ ಅವೈಲೇಬಲ್ ಇದೆ? ಆಫರ್ಸ್ ನಮ್ಮಲ್ಲಿ ಆಲ್ಮೋಸ್ಟ್ ಇಡೀ ವರ್ಷ ನಾವು ಆಫರ್ಸ್ ಕೊಡ್ತಾ ಇರ್ತೇವೆ. ಹೆಚ್ಚಾಗಿ ಅಂದರೆ ನಮ್ಮೆಲ್ಲ ಗೊತ್ತಿದ್ದದವರೇ ಬರುವುದರಿಂದ ಏನಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಾವು ಏನಾದರೂ ಒಂದು ಕೊಡ್ತಾ ಇರ್ತೇವೆ. ಹೊಸ ಗಾಡಿ ಕೂಡ ಕ್ರೆಡಿಟ್ ಕಾರ್ಡಲ್ಲಿ ಕೆಲವು ಕ್ಯಾಶ್ ಬ್ಯಾಕ್ ಆಫರ್ಸ್ ಕೂಡ ನಡೀತಾ ಉಂಟು. ಬೇರೆ ಗಾಡಿಗೂ ನಡೀತದೆ, ಇದಕ್ಕೆ ಹೊಸ ಗಾಡಿಗೂ ಅದು ಅಪ್ಲಿಕೇಬಲ್ ಇದೆ. ಸೊ ಕ್ರೆಡಿಟ್ ಕಾರ್ಡಲ್ಲಿ ಡೆಬಿಟ್ ಕಾರ್ಡ್ EMI ಆ ಆಪ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಅದ್ರ ಜೊತೆಗೆ ನಮ್ಮ ಮಾಮೂಲಾಗಿ ನಮ್ಮ ಫ್ರೀ ಬೀಸ್ ನಾವು ಕೊಡ್ತೇವೆ, ಎಲ್ಲ ಗಾಡಿಗಳಿಗೆ ಇರ್ತದೆ. ಓಕೆ ಸರ್, ಇಲ್ಲಿಯವರೆಗೆ ತುಂಬಾ ಹೊಸತನಗಳನ್ನ ಕಡಬದ ಜನರಿಗೆ ನೀಡಿದ್ದೀರಾ, ಇನ್ನಷ್ಟು ಹೊಸತನಗಳನ್ನ ನೀಡೋ ರೀತಿ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. EV iQube ನ ಪ್ರಥಮ ಖರೀದಿದಾರರಿದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ಸಂತೋಷ್. ಸಂತೋಷ್, ಕಡಬದವರೇನಾ? ಹೌದು, ಕಡಬ. ಓಕೆ ಸರ್, ನೀವು iQube ಪರ್ಚೇಸ್ ಮಾಡಿದೀರಾ, ಹೌದು. ಹಾಗಾಗಿ ನಿಮ್ಮ ಇನ್ನು ಮುಂದಿನ ಡ್ರೈವ್ಗೆ ಇದು ಪಾರ್ಟ್ನರ್ ಆಗಿರುತ್ತೆ ಖಂಡಿತವಾಗ್ಲು. ಹೇಗೆ ಅನಿಸ್ತು ಸರ್ ಗಾಡಿ ಅಂತ? ನನ್ನ 25 ವರ್ಷದ ಅನುಭವದಲ್ಲಿ ಇದರ ಒಂದು ರಿವ್ಯೂ ಬಹಳ ಚೆನ್ನಾಗಿತ್ತು. ಯಾಕಂದರೆ ಇಂಧನ ಇಲ್ಲದೆ ಎಲೆಕ್ಟ್ರಿಕಲ್ ಚಾರ್ಜ್ ಮಾಡಿಕೊಂಡು ಓಡಿಸುವುದು. ಸೊ ಅದರಿಂದ ಸುಮಾರು ಪೆಟ್ರೋಲ್ಗೆ ನಮಗೆ ತುಂಬ ಖರ್ಚಾಗುತ್ತೆ. ನನಗೆ ಒಂದು ತಿಂಗಳಲ್ಲಿ ಸಾಧಾರಣ ಒಂದು 2000 ಕಿಲೋಮೀಟರ್ ಓಡಿಸ್ತೀನಿ. ಸೊ ಅಷ್ಟು ಕಿಲೋಮೀಟರ್ ಓಡಿಸುವಾಗ ನನಗೆ ಒಳ್ಳೆ ಒಂದು ವೆಚ್ಚ ಬೀಳುತ್ತೆ. ಸೊ ಇದರಲ್ಲಿ 180 ಕಿಲೋಮೀಟ್ರಿಗೆ ಸಾಧಾರಣ ನನಗೆ 10 ರೂಪಾಯಿ 20 ರೂಪಾಯಿ ಬೀಳುತ್ತೆ ಅಂತ ಹೇಳ್ತಾರೆ. ಸೊ ಅದು ನನಗೆ ವರ್ತ್ ಅಂತ ಕಾಣುತ್ತೆ. ಮತ್ತು ಫೈನಾನ್ಷಿಯಲ್ ವಿಷಯದಲ್ಲಿ ಕೂಡ ಒಂದು ಪೆಟ್ರೋಲಿಗೆ ಹಾಕುವಂಥ ದುಡ್ಡನ್ನು ನಾನು ಇದಕ್ಕೆ ಹಾಕೋದಾದರೆ ನಾನು ಗಾಡಿಯನ್ನು ಸ್ವಂತ ಮಾಡಿಕೊಳ್ಳಿಕ್ಕಾಗುತ್ತೆ. ಭಾಳ ಚೆನ್ನಾಗಿದೆ, ಮತ್ತು ಸರ್ವಿಸ್ ಕೂಡ ಚೆನ್ನಾಗಿದೆ, ಮತ್ತು ಪಿಕಪ್ ಕೂಡ ಭಾಳ ಚೆನ್ನಾಗಿದೆ. ನನ್ನ ಮಟ್ಟಿಗೆ ಒಳ್ಳೆ ಒಂದು ಫಲಿತಾಂಶ ಇದೆ. ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ರಾ? ಟೆಸ್ಟ್ ರೈಡ್ ಎಲ್ಲ ಮಾಡಿದ್ದೇನೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಸೌಂಡ್ ಇಲ್ಲ, ಭಾಳ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. TVS ಜುಪಿಟರ್ 125 TDಯ ಪ್ರಥಮ ಖರೀದಿದಾರರು ಕೂಡ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಕಿಶೋರ್ ಕುಮಾರ್ ಅಂತ. ಓಕೆ, ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಸರ್. ಯಾಕೆಂತ ಹೇಳಿದ್ರೆ ಇನ್ನು ಮುಂದೆ ನಿಮ್ಮ ಡ್ರೈವ್ಗೆ ಪಾರ್ಟ್ನರ್ ಆಗಿ ಈ ಒಂದು ವೆಹಿಕಲ್ ಇರುತ್ತೆ. ಹೇಗೆ ಅನಿಸ್ತು ಸರ್ ಗಾಡಿ? ಇದು ನಾನು ಮೊದಲೊಂದು 2007ನೇ ಇಸ್ವಿಯಲ್ಲಿ TVS ಬೈಕ್ ಇತ್ತು ನನ್ನ ಹತ್ರ. ಅದ್ರ ನಂತರ ಬಜಾಜ್ ಇತ್ತು, ಅದ್ರ ನಂತರ ಈಗ ಹೀರೋ ಹೋಂಡಾ ಒಂದು 4-5 ಬೈಕ್ ಇದೆ. ಅದು ನಾನು ಕಂಡಂತೆ TVS ಅತ್ಯುತ್ತಮ ಅಂತ ನಾನು ಹೇಳ ಬಯಸ್ತೇನೆ. ನನಗೆ ಅದಕ್ಕೆ ಜುಪಿಟರ್ ಇಷ್ಟ ಆಗಿದೆ, ಅದಕ್ಕೆ ತಗೊಳ್ಬೇಕು ಅಂತ ಒಂದು ಮನಸ್ಸಾಗಿತ್ತು, ಹಾಗಾಗಿ ಬುಕ್ ಮಾಡ್ತಾ ಇದ್ದೇನೆ. ಓಕೆ ಸರ್, ಇದರ ಫೀಚರ್ಸ್ ಎಲ್ಲ ನಿಮಗೆ ಇಷ್ಟ ಆಯ್ತು? ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಸಾಯಿರಾಧಾ ಮೋಟಾರ್ಸ್ ನ ಡೀಲರ್ ರೆಪ್ರೆಸೆಂಟೇಟಿವ್ ಆಗಿರುವಂತಹ ರಾಘವೇಂದ್ರ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಅಡಿಗ ಮೋಟಾರ್ಸ್ ನ ಇವತ್ತು ನೂತನವಾಗಿ 2 ವೆಹಿಕಲ್ಗಳು ಲಾಂಚ್ ಆಗಿದೆ ಸರ್, ಏನ್ ಹೇಳ್ತೀರಾ ಅಂತ? ಹಾಗೆ ಅಡಿಗ ಮೋಟಾರ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅಡಿಗ ಮೋಟರ್ಸ್ ಲಾಸ್ಟ್ 6-7 ಇಯರ್ಸಿಂದ ಇಲ್ಲಿ ವೆಹಿಕಲ್ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಡರ್ ದ ಸಾಯಿರಾಧಾ ಮೋಟರ್ಸಲ್ಲಿ ಒಳ್ಳೆ ರೀತಿಯಲ್ಲಿ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನೀವು 2 ಪ್ರಾಡಕ್ಟ್ ಲಾಂಚ್ ಆಗಿದೆ. EV ಆಲ್ರೆಡಿ ಲಾಂಚ್ ಆಗಿ 3 to 4 ಇಯರ್ಸ್ ಆಯಿತು, ಬಟ್ ರೂರಲ್ ಏರಿಯಾದಲ್ಲಿ ಇನ್ನೂ ಲಾಂಚ್ ಆಗಿರಲಿಲ್ಲ. ಈ ಕಂಪನಿ ಕಡೆಯಿಂದ ಎಲ್ಲ ರೂರಲ್ ಏರಿಯಾದಲ್ಲೂ ಸಹಿತ ಲಾಂಚಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಹಾಗೆ ನಾವು ಅಡಿಗ ಮೋಟ್ರಲ್ಲೂ ಸಾಯಿರಾಧಾ ಕಡೆಯಿಂದ ಜನಕ್ಕೆ ಉಪಯೋಗ ಆಗಲಿ, ಯಾಕಂದರೆ ಫ್ಯೂಲ್ ಎಫಿಷಿಯೆಂಟ್ ಪೆಟ್ರೋಲ್ ಪ್ರೈಸ್ ಎಲ್ಲ ಜಾಸ್ತಿ ಇರೋದ್ರಿಂದ EV ಎಲ್ಲರಿಗೂ ಸಿಕ್ಕಲಿ ಅಂತ TVS ಮೋಟರ್ ಕಡೆಯಿಂದ ನಾವು ಈಗ ಅಡಿಗಾದಲ್ಲೂ ನಾವು ಇದು EVಯನ್ನು ಲಾಂಚ್ ಮಾಡಿದ್ದೀವಿ ಜನಕ್ಕೆ. ಯಾಕಂದರೆ ಫ್ಯೂಲ್ ಪ್ರೈಸ್ ಜಾಸ್ತಿ ಇದೆ, ಅದರಿಂದ EV ಭಾಳ ಹೆಲ್ಪ್ ಆಗುತ್ತೆ, ನೇಚರ್ಗೂ ಭಾಳ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಸತಿ ಅಡಿಗದಲ್ಲೂ ನಾವು EVನ ಮತ್ತು ಹೊಸ DT 125 ಡ್ಯೂಲ್ ಟೋನ್ನ ನಾವು ಲಾಂಚ್ ಮಾಡಿದ್ದೀವಿ. ಅದು ಆಲ್ಸೋ
ಇಸ್ ಅ ವೆರಿ ಗುಡ್ ವೆಹಿಕಲ್. ಯಾಕಂದರೆ ಲಾಸ್ಟ್ 4 ಇಯರ್ಸಿಂದ ನಾವು 125 ಜುಪಿಟರ್ ನಮ್ಮದೆಲ್ಲ ಆಲ್ರೆಡಿ ರನ್ನಿಂಗಲ್ಲಿದೆ. ಇದು ಹೊಸ ವರ್ಷನ್ ಆಗಿ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ, ಸ್ಮಾರ್ಟ್ ಕನೆಕ್ಟ್ ಇರುವಂಥ ಡೀಟೇಲ್ಸ್ ಸಹಿತ ಲಾಂಚ್ ಮಾಡಿದ್ದೀವಿ. ಜಸ್ಟ್ ಲಾಂಚ್ ಆಗಿ ಇದು 15 ಡೇಸ್ ಆಯಿತು. ಈಗ ನಾವು ಅಡಿಗ ಮೋಟರ್ಸಲ್ಲಿ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ನೀವು ನೋಡಿದ ಪ್ರಕಾರ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ? ಇದು 125 ಬಗ್ಗೆ ಅಲ್ಲಿ ಲಾಸ್ಟ್ 2-3 ಇಯರ್ಸಿಂದನೂ ರೆಸ್ಪಾನ್ಸ್ ಚೆನ್ನಾಗೇ ಇದೆ. ಈಗ ಯಾಕಂದರೆ ಇದು ಡ್ಯೂಯಲ್ ಟೋನ್ ಒಂದು ಇರಲಿಲ್ಲ ಆಗಿತ್ತು, ಮತ್ತು ಅಡ್ವಾನ್ಸ್ ಫೀಚರ್ಸ್ ಇರಲಿಲ್ಲ ಆಗಿತ್ತು. ಬ್ಲೂಟೂತ್ ಬೇಸಿಕ್ ವೆಹಿಕಲ್, ಮಿಡ್ಲ್ ವರ್ಷನ್ ವೆಹಿಕಲಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಆಗಲಿ, ಸ್ಮಾರ್ಟ್ ಕನೆಕ್ಟ್ ಆಗಲಿ ಇರಲಾಗಿತ್ತು. ಅದನ್ನು ಸಹಿತ ಕಂಪನಿಯವರು ಅಪ್ಗ್ರೇಡ್ ಮಾಡಿ ಇವಾಗ DT ಮಾಡೆಲ್ ಬಿಟ್ಟಿದ್ದಾರೆ. ಬಟ್ EV ರೆಸ್ಪಾನ್ಸ್ ಎಲ್ಲ ಕಡೆನೂ ಚೆನ್ನಾಗಿದೆ. ಯಾಕಂದ್ರೆ ರೂರಲ್ ಏರಿಯಾದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು EV ಹೇಗೆ ಅಂತೇಳಿ. ಬಟ್ ರೂರಲ್ ಏರಿಯಾದಲ್ಲೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ TVSದು. ಅದಕ್ಕೋಸ್ಕರ ನಾವು ರೂರಲ್ ಬಿಟ್ಟಿದ್ದೇವೆ. ಈಗ ಕಡಬದಲ್ಲಿ ನಾವು ಏನಿದೆ ಅಂತ ನಾವು ಈಗ ಮಾರ್ಕೆಟ್ ಸರ್ವೆ ಮಾಡೋದಿದೆ. ಹಾಗೆ ಜನರ ಅಭಿಪ್ರಾಯ ಏನು EV ಬಗ್ಗೆ ಅಂತ ನಾವು ತಿಳ್ಕೊಳ್ಳೋದು ಭಾಳ ಇದೆ. ಅದರಿಂದ ನಾವು ಲಾಂಚ್ ಮಾಡಿದ್ದೀವಿ. ಸ್ವಲ್ಪ ದಿನದಲ್ಲಿ ನಮಗೆ ಕಸ್ಟಮರ್ ಕಡೆಯಿಂದ ರಿವ್ಯೂಸ್ ಬಂದ ಮೇಲೆ ಅದರ ಬಗ್ಗೆ ನಾವು ಹೇಳೋಕ್ಕಾಗುತ್ತೆ. ಥ್ಯಾಂಕ್ ಯು ಸರ್. ಅಡಿಗ ಮೋಟಾರ್ಸ್ನ ಮಾಲಕರಾಗಿರುವಂಥ ಅಡಿಗ ಸರ್ ಇದ್ದಾರೆ, ಮಾತಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಸ್ಪೆಷಲ್ ಆಗಿರೋ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ, ಕಡಬಾದಲ್ಲಿ ಹಲವಾರು ಹೊಸತನಗಳನ್ನ ಪರಿಚಯಿಸಿದವರು ನಮ್ಮ ಅಡಿಗ ಸರ್. ಅದರಲ್ಲಿ ಕೂಡ ಮೋಟಾರ್ ವಿಚಾರಗಳು ಅಂತ ಬಂದಾಗ ಪ್ರತಿಯೊಬ್ಬ ಮೋಟಾರ್ ಪ್ರೇಮಿ ಏನಿದ್ದಾನೋ ಅವನು ಎಲ್ಲಾ ರೀತಿಯಂತ ವಾಹನಗಳನ್ನ ಕೂಡ ಆತ ಫೀಲ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಅಡಿಗ ಮೋಟಾರ್ಸ್ನಲ್ಲಿ ಹಲವಾರು ವಿಶೇಷತೆಗಳನ್ನ ಒಳಗೊಂಡಿರುವಂತಹ ಮೋಟಾರ್ಗಳನ್ನ ಪರಿಚಯಿಸಿದ್ದಾರೆ. ಇದರ ಬಗ್ಗೆ ಮಾತಾಡಬೇಕು ಸರ್ ಜೊತೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮ. ಓಕೆ ಸರ್, ಅಡಿಗ ಮೋಟಾರ್ಸ್ ಅಂತ ಹೇಳಿದ್ರೆ ನಮ್ಮ ಮಟ್ಟಿಗೆ, ನಮಗೆ ಗೊತ್ತಿರೋ ಮಟ್ಟಿಗೆ ಕಡಬಾದಲ್ಲಿ ಒಂದು ಬ್ರ್ಯಾಂಡ್ ಅನ್ನೇ ಕ್ರಿಯೇಟ್ ಮಾಡಿದೆ ಅನ್ನೋವಂಥದ್ದು. ಅಡಿಗ ಮೋಟಾರ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಟಕ್ಕಂತ ನೆನಪಾಗುವಂಥದ್ದು ಇಲ್ಲಿರುವಂತಹ ಸ್ಪೆಷಲ್ ಆಗಿರುವಂತಹ ಮೋಟಾರ್ಸ್ಗಳು ಸರ್. ಹಾಗಾಗಿ ಅಡಿಗ ಮೋಟಾರ್ಸ್ ಬಗ್ಗೆ ಏನು ಹೇಳ್ತೀರಾ ಅಂತ ನೀವು ಹೇಳೋದಾದ್ರೆ ಸರ್? ಸರಿ, ನಾನು ಅಡಿಗ ಮೋಟಾರ್ಸ್ನ ಸ್ಥಾಪಕ ನೆಲೆಯಿಂದ ನಾನು ಮಾತಾಡೋದು. ಆಮೇಲೆ ಸ್ಥಾಪಕ ನೆಲೆ ಆದ ನಂತರ ಅದು ಜೊತೆಗೇನೆ ನನ್ನ ಮಗ ಶಿವರಾಜ್ ಕೂಡ ಒಟ್ಟಿಗೆ ಇದ್ದ. ಆವತ್ತಿಂದಲೇ ನಾನು ನನ್ನ ಗೈಡೆನ್ಸ್ ಮಾತ್ರ ಅವನಿಗೆ ಕೊಟ್ಕೊಂಡಿದ್ದೆ ಅಲ್ಲದೆ ಪೂರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವನಿಗೆ ನಾನು ಪರ್ಮಿಷನ್ ಕೊಟ್ಟು, ಅಲ್ಲಿ ನಂತರ ಗ್ರೋನಪ್ ಆದ್ದು ಅಡಿಗ ಮೋಟರ್ಸ್ ಗ್ರೋನಪ್ ಆಯಿತು. ಸಾಧಾರಣ ಒಂದು 2 ವರ್ಷ ಮೊದಲು ಇಲ್ಲಿ ಟೌನಲ್ಲಿದ್ದೆವು ನಾವು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದೆವು, ದೊಡ್ಡ ಲೊಕೇಶನಿಗೆ, ದೊಡ್ಡ ಬಿಲ್ಡಿಂಗ್ಗೆ. ಈಗ ನಾವು ಈಗ ಜಡ್ಜ್ ಮಾಡೋದ್ರೆ ಸೌತ್ ಕೇಂದ್ರದಲ್ಲಿ AD ಡೀಲರ್ಸ್ನಲ್ಲಿ ಹೈಯೆಸ್ಟ್ ಬಿಲ್ಡಿಂಗ್ ನಮ್ಮದೇ ಸೌತ್ ಕೇಂದ್ರದಲ್ಲಿ. ಆಮೇಲೆ ಇದು ಇವತ್ತು ಒಂದು ಎಡಿಷನ್ ಆಗಿ ಲಾಂಚಿಂಗ್ ಇತ್ತು. ಲಾಂಚಿಂಗ್ ಕೂಡ ಹಾಗೆ ನಮ್ಮ ಮೈನ್ ಡೀಲರಿಗೆ ಕೂಡ ಇನ್ನೂ ಕೂಡ ಅದನ್ನು ಲಾಂಚ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಏನೋ ಒಂದು ದೇವರ ದಯೆಯಿಂದ ನಮಗೆ ಕೊಟ್ಟಿದ್ದಾರೆ ಲಾಂಚ್ ಮಾಡಿ ಅಂತ. ಹಾಗೆ ನಮಗೆ ಎಷ್ಟು ಕುಡಿತೋ ಅಷ್ಟು ಇದರಿಂದ ಮಾತ್ರ ನಾವು ಲಾಂಚ್ ಮಾಡಿದ್ದೇವೆ. ಆದ್ದರಿಂದ ನಾನು ಕೇಳೋದಿಷ್ಟೇ, ನಮ್ಮ ಇಲ್ಲಿಯ ಕಡಬದ ಜನರಿಗೆ ಕೇಳೋದಿಷ್ಟೇ, ನಮಗೆ ಅತಿಥಿಗಳಾಗಿ ನಮ್ಮ ಅತಿ ಮಿತ್ರರು ಸಬಳರು ಮತ್ತು ಕೃಷ್ಣ ಇವರು ಬಂದಿದ್ದರು. ಅದು ಕೂಡ ಭಾರಿ ಸಂತೋಷ ಆಯಿತು ನನಗೆ. ಸ್ವಲ್ಪ ಅಸೌಖ್ಯದಿಂದಾಗಿ ನನಗೆ ಬರಲಿಕ್ಕೆ ಆಗೋದಿಲ್ಲ. ಇಂಥ ಇವೆಂಟಿಗೆ ಏನಾದರೂ ಇದ್ದರೆ ಬರ್ತೇನೆ, ಇಲ್ಲಂತರೂ ಆಗೋದಿಲ್ಲ. ನಮ್ಮ ಊರಿನ ಕಡಬದ ಜನರು ನಮಗೆ ಇನ್ನೂ ಕೂಡ ಇದಕ್ಕಿಂತ ದೊಡ್ಡ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಿಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ. ಹಾಗೂ ನಮ್ಮ ಊರ ದೇವರು ಮತ್ತು ಇಲ್ಲಿಯ ಗ್ರಾಮ ದೇವರನ್ನು ನೆನೆಯುವ ಎಲ್ಲವೂ ನಮಗೆ ನಮ್ಮ ಅಭಿಷ್ಟ ಈಡೇರಲಿ ಅಂತ ನಾನು ವರ್ಷ ಬೇಡಿಕೊಳ್ತೇನೆ. ನಿಮಗೆ ಧನ್ಯವಾದಗಳು. ಓಕೆ ಸರ್, ಹಾಗೆ ಹೊಸತನವನ್ನ ಪರಿಚಯಿಸಬೇಕಾಗಿ ಧನ್ಯವಾದಗಳು. ನಿಮಗೆ ಶ್ರೀ ದೇವರು ಆರೋಗ್ಯವನ್ನ ನೀಡಲಿ ಅಂತ. ಇದು ನನ್ನ ಮಿಸಸ್ ಶೋಭಾ ಕೃಷ್ಣ ಅಂತ, ಶಿವರಾಜಿನ ಅಮ್ಮ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ. ಅಡಿಗ ಮೋಟಾರ್ಸ್ ನಲ್ಲಿರುವಂತಹ 2 ವೆಹಿಕಲ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿದ್ರಲ್ಲ. ಇವಾಗ ನಮ್ಮೆಲ್ಲರಿಗೂ ಗೊತ್ತಿದೆ EV ವೆಹಿಕಲ್ಗಳದ್ದೇ ಕಾರುಬಾರು. ಅದರಲ್ಲೂ ಕೂಡ ಅಡಿಗ ಮೋಟಾರ್ಸ್ ನಲ್ಲಿ ಲಾಂಚ್ ಆಗಿರುವಂತಹ iQube EV ಮೋಟಾರ್ ವಿಶೇಷವಾಗಿರುವಂಥದ್ದು, ವಿಶೇಷವಾಗಿರುವಂತಹ ಫೀಚರ್ಸ್ ಗಳನ್ನ ಕೂಡ ಒಳಗೊಂಡಿರುವಂಥದ್ದು. ಇವಾಗ 2 ವಾಹನಗಳು ಲಾಂಚ್ ಆಗಿರೋದ್ರಿಂದ ಸ್ಪೆಷಲ್ ಆಗಿರುವಂತಹ ಆಫರ್ಗಳನ್ನ ಕೂಡ ನೀವು ಅಡಿಗ ಮೋಟಾರ್ಸ್ ನಲ್ಲಿ ಪಡ್ಕೊಳ್ಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗ ಬಂದು ವಾಹನಗಳನ್ನ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು.